ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಪುರುಷರ ಹಾಗೂ ಮಹಿಳೆಯರ ಕುಸ್ತಿ ಪಂದ್ಯಾಟವು ದಿವಂಗತ ಎಂ ಲೋಕಯ್ಯ ಶೆಟ್ಟಿಯವರ 16ನೇ ವರ್ಷದ ಸಂಸ್ಮರಣಾರ್ಥ ಸುರತ್ಕಲ್ನ ದಿವಂಗತ ಲೋಕಯ್ಯ ಶೆಟ್ಟಿ ಸ್ಮಾರಕ ರಂಗಮಂದಿರದಲ್ಲಿ ನಡೆಯಿತು. ವಿವಿಧ ಕಡೆಗಳಿಂದ ಕುಸ್ತಿಪಟುಗಳು ಆಗಮಿಸಿ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ರು. ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರು ಕುಸ್ತಿ ಸಂಘ ಮಂಗಳೂರು ಹಾಗೂ ಕರ್ನಾಟಕ ಸೇವಾ ವೃಂದ ಸುರತ್ಕಲ್ ಇದರ ಸಹಯೋಗದೊಂದಿಗೆ ಸ್ವಾತಂತ್ರ್ಯ ಹೋರಾಟಗಾರ, ಮಾಜಿ ಶಾಸಕ, ಕಾರ್ಮಿಕ ಕ್ಷೇತ್ರದ ಧೀಮಂತ ನಾಯಕ, ಅಗಲಿದ ಮಹಾನ್ ಚೇತನ ದಿವಂಗತ ಎಂ ಲೋಕಯ್ಯ ಶೆಟ್ಟಿಯವರ 16ನೇ ವರ್ಷದ ಸಂಸ್ಮರಣಾ ಜಿಲ್ಲಾ ಮಟ್ಟದ ಪುರುಷರ ಮತ್ತು ಮಹಿಳೆಯರ ಕುಸ್ತಿ ಪಂದ್ಯಾಟವನ್ನು ಆಯೋಜಿಸಿದ್ರು. ಪಂದ್ಯಾಟಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಅವರು ದಿವಂಗತ ಲೋಕಯ್ಯ ಶೆಟ್ಟಿಯವರ ಸ್ಮರಣಾರ್ಥ ಕುಸ್ತಿ ಪಂದ್ಯಾಟವನ್ನು ಆಯೋಜಿಸಿದ್ದಾರೆ. ಇದರಿಂದ ಇಲ್ಲಿಯ ಕುಸ್ತಿಪಟುಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಸಿಕ್ಕಿದಂತಾಗುತ್ತದೆ ಎಂದು ಹೇಳಿದ್ರು. ದಿವಂಗತ ಎಂ ಲೋಕಯ್ಯ ಶೆಟ್ಟರು ಮಾಜಿ ಶಾಸಕರು ಅವರ ಸ್ಮರಣಾರ್ಥದಲ್ಲಿ ಈ ಒಂದು ಕಾರ್ಯಕ್ರಮವನ್ನು, ಕುಸ್ತಿ ಪಂದ್ಯಾಟವನ್ನು, ಮಹಿಳಾ ಮತ್ತು ಪುರುಷರ ಕುಸ್ತಿ ಪಂದ್ಯಾಟವನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮ ಈ ವಟಾರದಲ್ಲಿ, ಈ ಜಾಗದಲ್ಲಿ, ಈ ಕ್ಷೇತ್ರದಲ್ಲಿರುವಂಥ ಕುಸ್ತಿಪಟುಗಳಿಗೆ ಸ್ವಲ್ಪ ಪ್ರೋತ್ಸಾಹ ಸಿಗ್ತದೆ. ಕುಸ್ತಿ ಸಂಘದ ಅಧ್ಯಕ್ಷ ಎಂ ಸುರೇಶ್ ಚಂದ್ರ ಶೆಟ್ಟಿ ಮಾತನಾಡಿ, ದಿವಂಗತ ಎಂ ಲೋಕಯ್ಯ ಶೆಟ್ಟಿ ಅವರು ಮಾಡಿದ ಸೇವೆ ಹಲವಾರಿದೆ. ಅವರ ಸ್ಮರಣಾರ್ಥ ಕುಸ್ತಿ ಸ್ಪರ್ಧೆಯನ್ನ ಆಯೋಜಿಸುತ್ತಾ ಬಂದಿದ್ದು, ಈ ಬಾರಿ 16ನೇ ವರ್ಷದ ಕುಸ್ತಿ ಸ್ಪರ್ಧೆಯನ್ನ ಹಮ್ಮಿಕೊಂಡಿದ್ದೇವೆ. ವಿವಿಧ ಜಿಲ್ಲೆಗಳಿಂದ ಸ್ಪರ್ಧಿಗಳು ಆಗಮಿಸಿದ್ದಾರೆ. ಇದೊಂದು ಹೆಮ್ಮೆಯ ವಿಚಾರ ಎಂದರು. ದಿವಂಗತ ಲೋಕಯ್ಯ ಶೆಟ್ಟಿಯವರ ಸ್ಮರಣಾರ್ಥ ನಡೆಯತಕ್ಕಂಥ 16ನೇ ವರ್ಷದ ಈ ಕುಸ್ತಿಯಲ್ಲಿ ಪುರುಷರ ಹಾಗೂ ಮಹಿಳೆಯರ ಸಾಧಾರಣ ಒಂದು 90 ಮಕ್ಕಳು ಇದರಲ್ಲಿ ಭಾಗವಹಿಸುತ್ತಿದ್ದಾರೆ. ಈ ಕುಸ್ತಿಯನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕುಸ್ತಿ ಸಂಘ ಹಾಗೂ ಕರ್ನಾಟಕ ಸೇವಾ ವೃಂದ ಸುರತ್ಕಲ್ ರಿಜಿಸ್ಟರ್ಡ್ ಇದರ ಸಹಕಾರದೊಂದಿಗೆ ನಡೆಯತಕ್ಕಂಥ ಈ ಕುಸ್ತಿಯು ಕಳೆದ 15 ವರ್ಷಗಳಿಂದ ನಡೀತಾ ಬಂದಿದೆ. ಜಿಲ್ಲಾ ಮಟ್ಟದ ಕುಸ್ತಿ ಸ್ಪರ್ಧೆಯಲ್ಲಿ ವಿವಿಧೆಡೆಗಳಿಂದ ಕುಸ್ತಿಪಟುಗಳು ಆಗಮಿಸಿದ್ದಾರೆ. ಶರತ್ ಸಾಲಿಯಾನ್, V4 News 24/7 ಸುರತ್ಕಲ್.